ಮೂವಿ ಮಲ್ದಿ ಪೇರ್ಕೊಂಡು ಎದೆ ತೊಮ್ಮಲ್ಲ ಸಾರ್ನಾಗ್ಲಿ ಪಾಡ್ದು ಮೂವಿ ಮಾಡ್ತಾ ಒಂದು ಹೊಸ ಪ್ರಯತ್ನ ಬಂದು ಪೂರೆಲ್ಲ ನ್ಯೂ ಕಮರ್ಸ್ ಆ್ಯಕ್ಚುಲಿ ಎಲ್ಲ ಮಲ ಆರ್ಟಿಸ್ಟ್ ಆಗ್ಲತ್ತು ಜೂನಿಯರ್ ಆರ್ಟಿಸ್ಟ್ ಅದು ಇತ್ತೆ ಒಂದು ತುಳು ಇಂಡಸ್ಟ್ರಿಗೆ ಪಾದಾರ್ಪಣೆ ಕೊರ್ಕೊಂಡು ಅಂಚಿನ ಒಂದು ಟೀಮ್ ಸೊ ಎಟ್ಟೆ ಎಫರ್ಟ್ ಮಾಡಿದೆ ಎಟ್ಟೆ ಒಂದು ಲಾಕ್ಡೌನ್ ಪೀರಿಯಡ್ ತುಂಬ ಶೂಟ್ ಮಾಡಿ ನಮ್ಮ 2 years ವೆಯ್ಟ್ ಮಂತದ್ದು ಆಮೇಲೆ ಇತ್ತೆ ರಿಲೀಸ್ ಮಾಡ್ಕೊಡ್ಪನಾಗ ಐಕ್ ಬೆನ್ನೆಲ್ಲ ಬಾಧಿಸಿ ನಮ್ಮ ಪ್ರೊಡ್ಯೂಸರ್ಗೆ ಹ್ಯಾಟ್ಸ್ ಆಫ್ ಮಾಡೋಣ ಫಸ್ಟ್ ಆಫ್ ಆಲ್ ಪನಾಗ ಆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಿಪ್ಪಿರೋ ನೀವು ಮೂವಿದ ಬಿತ್ತು ಒಂದು ಎಕ್ಸ್ಪೆಕ್ಟೇಷನ್ ಇದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು 2 years ಅಂಚನೆ ಪ್ಯಾಕಪ್ ಆದಿತ್ತಿನ ಮೂವಿನ ಎಡಿಟ್ ಮಾಡ್ತದ್ದು ರಿಲೀಸ್ ಮಾಡ್ಕೊಂಡು ಒಂದು ಮೆಚ್ಚೋಡು ಹ್ಯಾಟ್ಸ್ ಆಫ್ ದ ಓವರ್ ಆಲ್ ಟೀಮ್ ಬೆಸ್ಟ್ ಆಫ್ ಪೂರ ಇಪ್ಪನ ಈ ಟೀಮ್ ಇಪ್ಪನಾಗ ಪೂರ ಏನೋ ಫ್ರೆಂಡ್ಸ್ನಾಗಲಿ ಏನೋ ಕ್ಲಾಸ್ಮೇಟ್ಸ್ನಾಗಲಿ ಪೂರ ನನ್ನ ಫ್ರೆಂಡ್ಸ್ ಸರ್ಕಲ್ ಸೊ ಬಟ್ ಆಲ್ ದ ಬೆಸ್ಟ್ ಫಾರ್ ಅಪ್ಕಮಿಂಗ್ ಮೂವಿ ಅದು ನನ್ನಲ್ಲಿ ಎಡ್ಡೆಂತಿರೋ ಮೂವಿ ಕೊರೋಡ ಅಂದೆ ಮೂವಿ ಅತ್ಯಂತ ಉತ್ತಮವಾಗಿತ್ತು. ಇದು ಕಾಂತಾರದ ಪಿಕ್ಚರ್ನಷ್ಟೇ ಯಶಸ್ವಿ ಅಂತಲೂ ಯಾವುದೇ ಅನುಮಾನ ಇಲ್ಲ. ಫಸ್ಟ್ ಅಟೆಂಪ್ಟ್ ಕಾಮಿಡಿ ಟ್ರಾಜಿಡಿ ಏಟಾಯ್ತು ಪಿಕ್ಚರ್ ಮರಿಂಜಿ ನಾಯಕದ ಪಿಕ್ಚರ್ ಎಂತ ಸಮಾಜಕ್ಕೆ ಎಂಟೆ ಸಂದೇಶ ಕೊಡ್ತಾನೆ ಲಾಸ್ಟ್ ತಪ್ಪು ವಿನಾಯಕ ಶಿಕ್ಷೆ ತಿಕ್ಕೊಂಡೆ ಮಾಡಿದ ದೇವರಂಜ ಐತಂಜೆ ಯುವ ಜನತೆಗೆ ಎಂಟೆ ಮಾಡಿದ್ದೇನೆ ಸಂದೇಶ ಸಿಗ್ತಾನೆ. ಥ್ಯಾಂಕ್ ಯು. ಎಂಟೆ ಮೆಸೇಜ್ ಥ್ಯಾಂಕ್ ಯು. ಪಿಕ್ಚರ್ ಕೆಲವು ಮೇಕಿಂಗ್ಸ್ ಹೊಸ ಪ್ರಯತ್ನ ಲಾಯ್ಕ್ ಆಗ್ತದೆ. ಮಸ್ತ್ ಲೈಕ್ ಅದನ್ನ ಮಾಡ್ತಿಲ್ಲ ತೂಡ ಏನು ಪಿಕ್ಚರ್ ಮಸ್ತ್ ಎಂಟರ್ಟೈನ್ಮೆಂಟ್ ಉಂಟು ಪೂರ ಫ್ಯಾಮಿಲಿ ಲೊಕೇಶನ್ಸ್ ಕ್ಯಾಮ್ರಾ ಕಾಮಿಡಿ ಮಾತ್ರ ಇಂಚಿನ ಹಾರರ್ ಉಂಡು ಒಂದು ತುಳು ಒಂದೆಟ್ಟು ತೋಚದ್ರು ಕಾಮಿಡಿ ಟೈಪ್ ತೋಚದ್ರು ಇಂಚಿನ ನಲ್ಲ ಬರೋಡು ఒక ఇంచిన బోల్డర్ నుంచి నల్ల వంద కొట్టి కూడిస్తుంది ಬಟ್ ಎನಿವೆ ಎಡ್ ಎಸ್ ಶ್ರೀಶ ಎಳ್ಳಾರೆ ಅವರ ನಿರ್ದೇಶನದಲ್ಲಿ ಶಕಲ ಕಬಾಬ್ ಚಿತ್ರ ಬಹಳ ಉತ್ತಮ ರೀತಿಯಲ್ಲಿ ಮೂಡಿ ಬಂದಿದೆ. ತುಳುನಾಡಿನ ಸಮಸ್ತ ಬಂಧುಗಳು ಕೂಡ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ಗೆಲ್ಲಿಸಬೇಕು. ಆಲ್ ದಿ ಬೆಸ್ಟ್ ಶ್ರೀಶ ಎಳ್ಳಾರೆ. ತುಳುನಾಡಿಗೆ ಒಂದು ಒಳ್ಳೆ ಕಲಾವಿದ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಯಾವುದು ವಲ್ಗರ್ ಕಾಮಿಡಿ ವಿಶೇಷ ನಿರ್ಮಾಣ ವಿಷಯ ಎಂಕಲೋರು ಹೆಮ್ಮೆ ಆಗ್ತದೆ ಎಂಕಲ ಫಿಲ್ಮ್ ಇಂಡಸ್ಟ್ರಿ ಜೊತೆ ಮಾತು ಈ ಫೈಟ್ ಇಪ್ಪದಲ್ಲಿ ಒಂದು ಫೇಸ್ ಮಾಡಿ ಇನ್ಸಿಡೆಂಟ್ ಅಂತ ಅವನಿ ಹೆಮ್ಮೆ ಉಂಟು ಎಂಕಲೆ. ಸೊ ಅದು ವಿಶೇಷ ಫುಲ್ ಟೀಮ್ ಮಾತೆಲ್ಲ ಸಗದ ವಿಲಾಸ್ದಾಗೆಲ್ಲ ಗಟ್ಟ ಭಾರಿ ಶೋಕುಂಟು ಥ್ರಿಲ್ಲಿಂಗ್ ಕಾಮಿಡಿ ಪೂರ ಭಾರಿ ಶೋಕ ಭಾರಿ ಖುಷಿ ಎಲ್ಲ ಜೋಕೆಲ್ಲ ಭಾರಿ ಎಂಜಾಯ್ ಮಾಡ್ತಾರೆ. Best movie, super movie, comedy, tragedy, fighting, suspense, everything included. It's a commercial movie, very nice. All the best. ಇಂಡಿಯನ್ ಮೂವಿ ಎಡ್ಡೆ ಕಾನ್ಸೆಪ್ಟ್ ಹೊಸ ಕಾನ್ಸೆಪ್ಟ್ ತುಳು ಕಾಮಿಡಿ ಫಸ್ಟ್ ಮೂವಿ ವ್ಯಕ್ತಿ ಪಕ್ಕ ಅಲ್ಲಿನ ಕ್ಯಾರೆಕ್ಟರ್ ಎಡ್ಡೆ ಪ್ಲೇ ಮಾಡ್ತಾರೆ ಖುಷಿ ಆಗ್ತದೆ. ಥ್ಯಾಂಕ್ ಯು. ಸೂಪರ್ ಮೂವಿ ಆಸಮ್ ಮೂವಿ ಸ್ಟೋರಿ ಇಲ್ಲ ಫಸ್ಟ್ದಾಗ ಗೊತ್ತಾಯ್ತು ಸ್ಟೋರಿ ವಾಸ್ ವೆರಿ ವೆರಿ ಗುಡ್ ಸಸ್ಪೆನ್ಸ್ ಭಾರಿ ಖುಷಿ ಆ್ಯಂಡ್ ಮಾತೆಲ್ಲ ಒಂದು ಫಸ್ಟ್ ಹಾಫಲ್ಲಿ ಕಾಮಿಡಿ ಸೆಕೆಂಡ್ ಹಾಫಲ್ಲಿ ಥ್ರಿಲ್ಲರ್ ಸಸ್ಪೆನ್ಸ್ ಇಡೀ ಟೀಮಲ್ಲಿ ಇಷ್ಟು ಸಮಯ ಅವರನ್ನು ಎಲ್ಲ ಟೀಮಿಗೆ ಒಂದು ಶಕಲ ನಿಜವಾಗ್ಲೂ ಅದಕ್ಕೆ ಕೇಳೋದು ನಮಗೆ ಏನೂ ಇಲ್ಲ ಒಂದು ಏನೋ ಮ್ಯಾಜಿಕ್ ಏನಂತ ಹೇಳಿಸ್ಬೋದು. ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಡ್ರಗ್ ಮಾಫಿಯಾ ಇದೆ. ಅದರಲ್ಲಿ ಏನಾದ್ರು ತೊಂದರೆ ಆಗ್ತದೆ. ನಾವು ಮಕ್ಕಳು ಮಕ್ಕಳು ಹೋಗಿ ಅಲ್ಲಿ ಇದು ಮಾಡಿ ಜನರಿಗೆ ಅಂತ ಅವ್ರಿಗೆ ಏನು ಎಫೆಕ್ಟ್ ಆಗುತ್ತೆ ಮತ್ತು ಜನರುಗಳು ತಿಳ್ಕೊಳ್ಳೋದು ತುಂಬ ವಿಚಾರ ಇದೆ. ನಾವು ಉದಾಹರಣೆ ಕಾಂತಾರ ಪಿಕ್ಚರ್ ನೋಡಿದ್ರೆ ನಮ್ಗೆ ಏನು ಹೇಳಿಸಲಿಲ್ಲ ಕಡೆಗೆ ಗೊತ್ತಾಗಲ್ಲ ಅದರ ಪ್ರಚಾರ ಗೊತ್ತಾಗಿತ್ತು. ಅದೇ ರೀತಿ ಈ ಪಿಕ್ಚರಲ್ಲೂ ಸಹ ನಮಗೆ ಮಕ್ಕಳಿಗೆ ಡ್ರಗ್ ಮಾಫಿಯಾಗಲಿ ಹೊರಗಿಂದ ಆಗ್ತಾ ಇರೋ ತೊಂದರೆಗಳಾಗಲಿ ಇದೆಲ್ಲ ವಿಷಯಗಳು ತುಂಬ ಡೆಪ್ತ್ ಆಗಿ ತೋರಿಸಿದ್ದಾರೆ. ನಿಜವಾಗ್ಲೂ ತುಂಬ ಎಲ್ಲರೂ ನೋಡ್ಬೇಕು ಈ ಪಿಕ್ಚರ್ನ. ಎಲ್ಲರಿಗೂ ತುಂಬ ತಿಳ್ಕೊಳ್ಳೋ ವಿಚಾರಗಳಿದೆ. ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಮೆಸೇಜ್, ಸಮಾಜಕ್ಕೆ ಒಳ್ಳೆ ಮೆಸೇಜ್. ಎಲ್ಲರೂ ಒಂದ್ಸತಿ ನೋಡ್ಬೇಕಂತ ಒಳ್ಳೆದಾಗಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಕಾಮಿಡಿ ಮಾತ್ರ ತೋರಿಲ್ಲ ಬಟ್ ಒಂದು ಹಾರರ್ ಕಾಮಿಡಿ ಮಸ್ತ್ ಡಿಫ್ರೆಂಟ್ ಆಗಿದೆ. ಅಂಚೆ ಒಂದು ಎಂಟು ಸಂದೇಶ ಮಸ್ತ್ ಒಂದು ನಡ್ಕೊಂಡು ಸಮಾಜಕ್ಕೆ ಅಂಚಿನ ಟೈಮ್ ಸಂದೇಶ ಈ ಥರ ಸಮಾಜ ಖಂಡಿತವಾಗಿ ಮಸ್ತ್ ಎಂಟರ್ಟೈನ್ಮೆಂಟ್